ನಮಸ್ಕಾರ ಎಲ್ರಿಗೂ. ನಾನಿವತ್ತು ಶಿಬರೂರು ಕೊಡಮಂತಾಯಿಯ ದೇವಸ್ಥಾನದಲ್ಲಿದ್ದೀನಿ. ಇವತ್ತು ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬನ್ನಿ, ನಾನು ನಿಮಗೆ ಇಲ್ಲಿರುವಂತಹ ಏನೆಲ್ಲ ವಿಶೇಷತೆ ಎಲ್ಲ ಇದೆ ಅಂತ ನಾನು ನಿಮಗೆ ಇಂಚಾಗಿ ನಿಮಗೆ ಮಾಹಿತಿಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. खाना खाए जाएंगे। ഞാനിക്കല്ല തൂതേ വൈദ്യ ಆಕಳು ತೋಜಿ ಜೇರು ಒಲ್ಲೇರು ನನಗೆ ಆಕಳು ಒಲ್ಲೆ ಯಾವುದು ತು ಜಕ್ಲೇನು ಈ ಆಕಲ್ ನೋಡು ಹೋಗಿ ಏರ್ ಪಿಂಕಿ ನೋಕಲ ಆಕಲ್ ಹೋಯೇರು ಅವನು ನಮಗೆ ಬರೋದು ಜೊಲೆ ಗುಂಗಿಲೆ ಸೆಕೆಂಡ್ ಕೊರ್ಲೆ ದಾಲ ಮಲ್ಪು ಜಾವು ಉಲಾಯ್ಡು ಅಂಗಿ ಬರ್ತೀನಿ ಅಂಗಿ ಬರ್ತೀನಿ ಸೆಕೆಂಡ್ ಕೊಲ್ಲೆ ಹಾಂ
ಇಬ್ಬರು ತೊಗೊಂಬರ್ತಿರ್ತಾರೆ. ರಾಮ ಲಕ್ಷ್ಮಣ ಗೌರಿ ಒಂದು 20,000 ರಾಮ ಲಕ್ಷ್ಮಣ ಮಿತುವಲೆ ಎಷ್ಟುಂಟ ಕೊಡಮಾಡ್ತಾ ದೈವದ ಈ ಅನ್ನ ಸಂತರ್ಪಣೆಯಲ್ಲಿ 40 ವರ್ಷದಿಂದ ನಾನು ನಿರಂತರವಾಗಿ ದೈವದ ಸೇವೆ ಮಾಡ್ತಾ ಬರ್ತಿದ್ದೇನೆ. ಮತ್ತು ರಾಧಾಕೃಷ್ಣ ಭಟ್ ಪಾವಂಜೆ ಗೋಪಾಲಕೃಷ್ಣ ಭಟ್ರ ಮಗ. ಮತ್ತು ನಮ್ಮ ಹಿರಿಯರನವರು ಅಂದರೆ ಕೈಯೂರು ಗೋಪಾಲಕೃಷ್ಣ ಭಟ್ರು ಮಾಡ್ತಾಯಿದ್ರು. ಅದಕ್ಕಿಂತ ಮತ್ತೆ ಕೈಯೂರು ರಘುಪತಿ ಭಟ್ರು ಅಂತ ಮಾಡ್ತಾಯಿದ್ರು. ಅದರ ನಂತರ ನಾನು ಮಾಡ್ತಾಯಿದ್ದೆ 40 ವರ್ಷದಿಂದ ಈ ದೇವರ ಸೇವೆಯನ್ನು ನಿರಂತರವಾಗಿ. ನಮ್ಮ ಕೈಲಿ ನಾನು 3ನೇ ಬ್ರಹ್ಮಕಲಶ ಬರುವ ವರ್ಷ ಇದು ಆದರೆ 3ನೇ ಬ್ರಹ್ಮಕಲಶ ಮಾಡ್ತಾಯಿದ್ದೇವೆ. ದೇವರ ಸೇವೆ ಮಾಡ್ತಾ ಮತ್ತು ಕೆಲವು ಬಪ್ಪನಾಡಲ್ಲಿ ಇದರಲ್ಲೆಲ್ಲ ದೇವರು ಬರುವಂಥ ಕಾರ್ಯಕ್ರಮ, ಕೋಕೂರಲ್ಲಿ ಪಾವಂಜಿಯಲ್ಲೆಲ್ಲ ದೇವರು ಬರುವಂಥ ಸಹ ನಾವು ಮಾಡ್ತಾಯಿರ್ತೇವೆ. ದೇವರದ್ದು ನಿರಂತರ ಸೇವೆ ಮಾಡ್ತಾ ದೇವರದ್ದು ಕೃಪೆಗೆ ಪಾತ್ರರಾಗಿದ್ದೇವೆ. ಪಾಯಸ
ಇವತ್ತಿನ ದಿವಸ ಹೆಚ್ಚು ಕಮ್ಮಿ 1 ಲಕ್ಷ ಭಕ್ತರು 1 ಲಕ್ಷ ಜನ ಭಕ್ತಾದಿಗಳು ಇವತ್ತು ಕ್ಷೇತ್ರ ಸಂದರ್ಶನ ಮಾಡ್ತಾರೆ. ಅದರ ಜೊತೆಗೆ ಹೆಚ್ಚು ಕಮ್ಮಿ 40,000 ಜನ ಇವತ್ತು ಮಧ್ಯಾಹ್ನದಿಂದ ಮಧ್ಯರಾತ್ರಿ ತನಕ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿ ಈಗಾಗಲೇ ಆಗಿದೆ. ಎಲ್ಲ ಅಡುಗೆಗಳು ಈಗಾಗಲೇ ಸಿದ್ಧವಾಗಿದೆ. ನಮ್ಮ ಪಾವಂಜೆ ರಾಜಭಟ್ರ ನೇತೃತ್ವದಲ್ಲಿ ಪ್ರಧಾನ ಇವರು ಅಡುಗೆಯವರು, ಇವರ ನೇತೃತ್ವದಲ್ಲಿ ಸುಮಾರು 50 ಮಂದಿ ಅಡುಗೆಯವರು ನಿನ್ನೆ ರಾತ್ರಿಯಿಂದ ಸತತವಾಗಿ ಇವತ್ತಿನ ಬೆಳಗಿನ ತನಕ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಅಡುಗೆಯನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಹೀಗೆ ತಾನೇ ಪ್ರಾರಂಭೋತ್ಸವ ಅನ್ನಪ್ರಸಾದ ಪ್ರಾರಂಭ ಮಾಡುವ ಮೊದಲು ಕ್ಷೇತ್ರದ ಸಂಪ್ರದಾಯದಂತೆ ಕ್ಷೇತ್ರದ ಸನ್ನಿಧಾನದಿಂದ ಪ್ರಸಾದವನ್ನು ಭಕ್ತಾದಿಗಳ ಪರ ಊರವರ ನೇತೃತ್ವದಲ್ಲಿ ತಂದು ಕ್ಷೇತ್ರದ ಪ್ರಸಾದವನ್ನು ಇವತ್ತು ಹಾಕಿ ಆಗಿದೆ. ಇಲ್ಲಿನ ಸಂಪ್ರದಾಯದಂತೆ ನಮ್ಮ ಅಡುಗೆ ಇವತ್ತು ತಯಾರು ಮಾಡಿದರೆ ಇವತ್ತು ಧ್ವಜಾರೋಹಣದ ದಿವಸ ನಮ್ಮ ನೆರೆಯ ಗ್ರಾಮಸ್ಥರಾದ ಅತ್ತೂರು ಮತ್ತು ಕೊಡತ್ತೂರು ಗ್ರಾಮಸ್ಥರಿಂದ ಆ ಅನ್ನಪ್ರಸಾದವನ್ನು ಬಂದ ಭಕ್ತಾದಿಗಳಿಗೆ ವಿತರಣೆ ಮಾಡುವ, ಅದೇ ರೀತಿ ಇವತ್ತಿನ ಎಲ್ಲ ಅನ್ನದಾನದ ನೇತೃತ್ವವನ್ನು ಮೇಲುಸ್ತುವಾರ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಪೂರ್ವಕಾಲದಿಂದಲೂ ನಡೆಸ್ತಾ ಬಂದಿದ್ದಾರೆ ಅತ್ತೂರು ಕೊಡತ್ತೂರು ಗ್ರಾಮಸ್ಥರು. ಅದೇ ರೀತಿ ಅವರಿಗೆ ಸಹಕಾರವಾಗಿ ಇನ್ನುಳಿದ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಬಂದು ಇವತ್ತಿನ ದಿವಸ ನಡೆಯುವಂಥ ಈ ಬೃಹತ್ ಅನ್ನದಾನ ಸೇವೆಗೆ ಕೈ ಜೋಡಿಸ್ತಾ ಇದ್ದಾರೆ. ನೀವೀಗ ನೋಡ್ಬೋದು, ಇಲ್ಲಿ 21 ಕ್ವಿಂಟಾಲ್ 2100 kg ಅನ್ನವನ್ನು ಇದೀಗ ತಯಾರು ಮಾಡಿದ್ದೇವೆ. ಬಹುಶಃ ಇಲ್ಲಿನ ಇತಿಹಾಸ ನೋಡಿದರೆ ಸಾಧಾರಣ 9-10 ಗಂಟೆಗೆ ಇದು ಖಾಲಿ ಆಗ್ತದೆ, ಪುನಃ ಬೇಯಿಸುವಂಥ ಸ್ಥಿತಿ ಬರ್ತದೆ ನಾವು. ಅದೇ ರೀತಿ ಈ ಅನ್ನದಾನದ ಇತಿಹಾಸ ಹೇಳಿದರೆ ನಮ್ಮ ಶಿಬರೂರು ಗುತ್ತು ಮುದ್ದಣ್ಣ ಶೆಟ್ಟರು ಸುಮಾರು 5 ದಶಕಗಳ ಹಿಂದಿನಿಂದಲೇ ಇಷ್ಟು ಜನಕ್ಕೆ ಬೇಕಾದಂಥ ಎಲ್ಲ ಪಾತ್ರೆಗಳನ್ನು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ರಾಮ ಲಕ್ಷ್ಮಣ ಹೇಳುವಂಥ 2 ದೊಡ್ಡ ಪಾತ್ರೆಗಳಿದೆ. ಅದರಲ್ಲಿ ಸುಮಾರು 20,000 ಜನಕ್ಕೆ ಆಗುವಂಥ ಸಾರು ಸಾಂಬಾರುಗಳನ್ನು ಆ ಕಡೆ ಇದೆ, ನೀವು ನೋಡ್ಬೋದು. ಹಾಂ, ಕ್ಲೋಸಪ್ ತೆಗೆಯಿರಿ. ಒಂದೊಂದು ಪಾತ್ರೆಯಲ್ಲಿ 20,000 ಜನಕ್ಕೆ ಬೇಕಾದಂಥ ಅಡುಗೆಯನ್ನು ತಯಾರಿಸ್ತಾ ಇದ್ದಾರೆ. ಅದರಲ್ಲಿ ಇನ್ನುಳಿದಂತೆ ಇವತ್ತಿನ ಅನ್ನಪ್ರಸಾದದ ಅದರಲ್ಲಿ ಒಳಗೊಂಡ ಪದಾರ್ಥಗಳೇನೆಂದರೆ ಉಪ್ಪಿನಕಾಯನ್ನು ಬಡಿಸ್ತೇವೆ, ಒಂದು ಬಗೆಯ ಪಲ್ಯ ಇರುತ್ತದೆ, ಅನ್ನದ ಜೊತೆಗೆ ಸಾರು ಸಾಂಬಾರು ಹಾಗೂ ಪಾಯಸವನ್ನು ಪ್ರಸಾದ ರೂಪದಲ್ಲಿ ಇವತ್ತು ವಿತರಿಸ್ತಾ ಇದ್ದೇವೆ. ನಿರಂತರವಾಗಿ ಈ ಅನ್ನದಾನವು ಕಳೆದ 3 ದಶಕಗಳಿಂದ ಧ್ವಜಾರೋಹಣದಿಂದ ಧ್ವಜ ಅವರೋಹಣದವರೆಗೆ ಪ್ರತಿನಿತ್ಯವೂ ನಡೆಯುತ್ತದೆ. ಈಗೀಗ ಭಕ್ತರ ಜನ ಸಂದಣಿ ಹೆಚ್ಚಾಗಿದೆ, ಅದಕ್ಕೆ ಬೇಕಾದಂಥ ಪೂರಕ ಪ್ರತಿ ವರ್ಷವೂ ನಾವು ಹೆಚ್ಚೆಚ್ಚು ತಯಾರು ಮಾಡ್ತಾ ಇದ್ದೇವೆ. ಇವತ್ತಿನ ದಿನದ ಈ ವಿಶೇಷ ಹೇಳಿದರೆ ಸುಮಾರು ಬೆಳಿಗ್ಗೆ 5 ಗಂಟೆ ಒಳಗೆ ನಮ್ಮ ಈ ಅನ್ನದ ಇದಕ್ಕೆ ಪಲ್ಲ ಅಂತ ಏನು ಹೇಳ್ತಾರೆ ಇದು ತಯಾರಾಗ್ತದೆ. ಆದರೆ ನೀವು ರಾತ್ರಿ ಬಂದು 11 ಗಂಟೆಗೆ ನೋಡಿದರೆ ಅದೇ ಬಿಸಿ ಇದರಲ್ಲಿ ಉಳಿದಿರ್ತದೆ. ಅದು ಕ್ಷೇತ್ರದ ಮಹಿಮೆ. ಯಾಕಂದರೆ ಇಲ್ಲಿಯ ತೀರ್ಥ ಇಲ್ಲಿಯ ಪ್ರಸಾದ ಬಿದ್ದರೆ ಅದು ಅಮೃತ ಸಮಾನ ಅಂತ ಹೇಳುವಂಥ ನಂಬಿಕೆ ಭಕ್ತಾದಿಗಳೇ. ಆದ್ದರಿಂದ ಇಲ್ಲಿಗೆ ಬರೋ ಭಕ್ತಾದಿಗಳು ಕಡೆಯ ಪಕ್ಷ 12 ಗಂಟೆ ರಾತ್ರಿ ಆದರೂ ಒಂದು ಸಣ್ಣ ತುಂಡು ಸಾಂಬಾರಿನ ಹೋಳನ್ನಾದರೂ ತಿಂದು ಹೋಗ್ತಾರೆ.